ಅಜ್ರಾ ಟೆಕ್ನೋ ಸರ್ವಿಸಸ್ ವತಿಯಿಂದ ಆನ್ಲೈನ್ ಟ್ಯಾಕ್ಸಿ ಸೇವೆ ಆರಂಭಗೊಂಡಿದೆ. ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಆನ್ಲೈನ್ ಟ್ಯಾಕ್ಸಿ ಸೇವೆಯನ್ನು ಜನರಿಗೆ ಒದಗಿಸುತ್ತಿದ್ದೇವೆ ಎಂದು ಅಜ್ರಾ ಟೆಕ್ನೋ ಸರ್ವಿಸಸ್ನ ಸಿಇಒ ಜಹೀದ್ ನಜೀರ್ ಶೇಖ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಮಂಗಳೂರಿನಲ್ಲಿ 108 ಆನ್ಲೈನ್ ಟ್ಯಾಕ್ಸಿಗಳ ಸೇವೆ ಆರಂಭಗೊಂಡಿದೆ. ಮಂಗಳೂರು ನಗರ ಪ್ರದೇಶವಲ್ಲದೆ ಉಡುಪಿ, ಮಣಿಪಾಲ ಹಾಗೂ ಕಾಸರಗೋಡಿನಲ್ಲೂ ಈ ಸೇವೆ ಸಿಗಲಿದೆ. ಆನ್ಲೈನ್ ಟ್ಯಾಕ್ಸಿಗೆ ಕಿಲೋಮೀಟರ್ ದರದಲ್ಲಿ ಪ್ರಯಾಣ ದರ ನಿಗದಿಪಡಿಸಲಾಗುತ್ತಿದೆ ಎಂದು ಅವರು ಹೇಳಿದರು. Ajra Cabs is an online cab aggregation platform which benefits both the user and the driver through its unique intuitive planning. The customer at Ajra earns free rides by gaining points from advertisements by watching Ajra TV. Ajra TV is an in-app advertisement channel providing Ajra which showcases and lets the user experience unending knowledge about shops, new products around the city. As the user watches Ajra TV, they earn points toward TV algorithms and intelligently also top up the users in the Ajra account. ಮಾಧ್ಯಮಗೋಷ್ಠಿಯಲ್ಲಿ ಹೈದರಾಬಾದ್ ಅಜ್ರಾ ಟೆಕ್ನೋ ಸರ್ವಿಸಸ್ನ ಸದಸ್ಯ ಇಲಿಯಾಸ್ ಸಾಚೋರಾ, ಮಾರ್ಕೆಟಿಂಗ್ ಮ್ಯಾನೇಜರ್ ವಾಸುದೇವ್ ಭಟ್, ಜಾಜೀದ್ ಪ್ರಾಪರ್ಟೀಸ್ ಮಾಲಕ ಜಾಹಿದ್ ಹುಸೇನ್, ಆನ್ಲೈನ್ ಟ್ಯಾಕ್ಸಿ ಯೂನಿಯನ್ ಅಧ್ಯಕ್ಷ ಜಗ್ರಾಜ್ ರೈ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.